ಮಂಗಳೂರಿನ ಕತ್ರಿ ಕಂಬಳದಲ್ಲಿರುವ ಸ್ಪಿನ್ ಯೂನಿಸೆಕ್ಸ್ ಸಲೂನ್ನಲ್ಲಿ ಗ್ರಾಹಕರಿಗಾಗಿ ಲಾಂಗ್ ಹೇರ್ ಕಾಂಟೆಸ್ಟ್ ಅನ್ನು ಆಯೋಜನೆ ಮಾಡಿದ್ರು. ಇದರಲ್ಲಿ ವಿಜೇತರಾದವರಿಗೆ ಕ್ಯಾಶ್ ಪ್ರೈಸ್ ಮತ್ತು ಗಿಫ್ಟ್ ವೋಚರ್ ಅನ್ನು ಬಹುಮಾನವಾಗಿ ನೀಡಲಾಯಿತು. ಮಂಗಳೂರಿನಲ್ಲಿ ಮೊದಲ ಬಾರಿಗೆ ಸ್ಪಿನ್ ಯೂನಿಸೆಕ್ಸ್ ಸಲೂನ್ ಪ್ರಾರಂಭವಾಗಿದ್ದು, ಗ್ರಾಹಕರ ಸೌಂದರ್ಯಕ್ಕೆ ತಕ್ಕಂತೆ ಉತ್ತಮ ಮತ್ತು ಗುಣಮಟ್ಟದ ಸೇವೆಯನ್ನ ನೀಡುತ್ತಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಕಾರ್ಯಾಚರಿಸುತ್ತಿದ್ದು ಉತ್ತಮ ಹೆಸರನ್ನ ಪಡೆದುಕೊಂಡಿದ್ದು, ಇದೀಗ ಮಂಗಳೂರಿನಲ್ಲೂ ಗ್ರಾಹಕರಿಗೆ ಸೇವೆಯನ್ನ ನೀಡಲು ಮುಂದಾಗಿದ್ದಾರೆ. ಬೆಂಗಳೂರಲ್ಲಿ ನಮ್ಮದು 35 ಕಡೆ ಇದೆ. ಸೊ ಆ್ಯಕ್ಚುಲಿ ಇವತ್ತು 33ನೇ ನವೆಂಬರಲ್ಲಿ ಓಪನ್ ಮಾಡಿದೆ ಕದ್ರಿ ಕಮಲ ಬ್ಯಾಂಗ್ಳೂರಲ್ಲಿ. ಸೊ 34 ಮತ್ತು 35 ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ, ಇದು 33. ಸೊ ಓವರಾಲ್ ವಿ ಹ್ಯಾವ್ 36. ದಟ್ಸ್ ರಿಯಲಿ ಅ ಗ್ರೇಟ್ ಥಿಂಗ್. ಸೊ ಮ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡುವಾಗ ಅಂದರೆ ಯಾವ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ? ಆ್ಯಕ್ಚುಲಿ ಮ್ಯಾಂಗ್ಳೂರ್ ಇಟ್ಸ್ ಕೈಂಡ್ ಆಫ್ ಲೈಕ್ ಡಿಫರೆಂಟ್ ಸಿಟಿ ಕಂಪೇರ್ಡ್ ಟು ಲೈಕ್ ಅದರ್ ಡಿಸ್ಟ್ರಿಕ್ಟ್ಸ್ ಲೆವೆಲ್ ಬಂದರೆ ಇಟ್ಸ್ ಲೈಕ್ ಕಂಪ್ಲೀಟ್ ಲೈಕ್ ವೆರಿ ಗುಡ್ ಪೀಪಲ್ಸ್ ಆ್ಯಂಡ್ ವೆರಿ ಪಾಶ್ ಆ್ಯಂಡ್ ನೀಟ್. ಸೊ ನಮಗೆ ಆ್ಯಕ್ಚುಲಿ 2016ಇಂದನೂ ಪ್ಲ್ಯಾನ್ ಇತ್ತು ಮ್ಯಾಂಗ್ಳೂರಲ್ಲಿ ಓಪನ್ ಮಾಡಬೇಕು ಅಂತ. ಸೊ ಮೈಸೂರಲ್ಲಿ ಮತ್ತು ಹಾಸನ ತುಮಕೂರು ಆದಮೇಲೆ ಸೊ ವಿ ಸ್ಟಾರ್ಟೆಡ್ ಇನ್ ಮ್ಯಾಂಗ್ಳೂರ್ ಆ್ಯಂಡ್ ವಿ ಗೆಟ್ಟಿಂಗ್ ವೆರಿ ಗುಡ್ ರೆಸ್ಪಾನ್ಸ್. ಸೊ ಆ್ಯಕ್ಚುಲಿ ಇನ್ ಮ್ಯಾಂಗ್ಳೂರ್ ಇಟ್ಸ್ ಗುಡ್. ಇನ್ನು ಮಂಗಳೂರಿನ ಗ್ರಾಹಕರಿಗಾಗಿ ಲಾಂಗ್ ಹೇರ್ ಕಾಂಟೆಸ್ಟ್ ಅನ್ನ ಆಯೋಜಿಸಿದ್ರು. ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳಿಗಾಗಿ ಈ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಅನೇಕ ಮಂದಿ ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ರು. ಮಂಗಳೂರು ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರು ಸ್ಪಿನ್ ಯೂನಿಸೆಕ್ಸ್ ಸಲೂನ್ಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಸ್ಪಿನ್ ಯೂನಿಸೆಕ್ಸ್ ಸಲೂನ್ನ ನವೀನ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.